ತುಳು ಚಿತ್ರರಂಗದ ಬಹು ನಿರೀಕ್ಷೆಯ ಚಿತ್ರ ಸರ್ಕಸ್ ನಾಳೆ ತೆರೆ ಕಾಣಲಿದೆ. ತುಳು ಚಿತ್ರರಂಗದ ಹೆಮ್ಮೆಯ ಕಲಾವಿದ ರೂಪೇಶ್ ಶೆಟ್ಟಿ ನಿರ್ದೇಶನ ಮತ್ತು ನಟನೆಯ ಈ ಚಿತ್ರ ಈಗಾಗಲೇ ಪ್ರೀಮಿಯರ್ ಶೋ ನಡೆಸಿದ್ದು ಸುಮಾರು 10,000 ಜನ ಈ ಚಿತ್ರವನ್ನ ವೀಕ್ಷಿಸಿ ಮೆಚ್ಚುಗೆಯನ್ನ ಸೂಚಿಸಿದ್ದಾರೆ. ನಾಳೆ ದಿನ ಈ ಒಂದು ಚಿತ್ರ ತೆರೆ ಕಾಣಲಿದೆ. ಸುಮಾರು 19 ಕಡೆಗಳಲ್ಲಿ ಈ ಒಂದು ಚಿತ್ರ ತೆರೆ ಕಾಣಲಿದ್ದು ಈಗಾಗಲೇ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಸರ್ಕಸ್ ಚಿತ್ರತಂಡ. ಜೊತೆಗೆ ಮುಂಗಡವಾಗಿ ಟಿಕೆಟ್ ಬುಕ್ ಮಾಡೋರಿಗೆ ಒಂದು ಫೋನ್ ಗೆಲ್ಲುವಂತ ಅವಕಾಶ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ಸ್ವತಃ ನಿರ್ದೇಶಕರಾಗಿರುವಂತಹ ರೂಪೇಶ್ ಶೆಟ್ಟಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಅವರನ್ನೇ ಮಾತಾಡ್ಸೋಣ. ನಮಸ್ಕಾರ ರೂಪೇಶ್ ಅವರೇ. ಆರಾಮ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾಳೆ ರಿಲೀಸ್ ಒಂದು ಬಿಸಿ ಆಗಿದೆ, ಒಂದು ಖುಷಿ ಜೊತೆ ಬಿಸಿ ಆಗಿದೆ. ಅಲ್ಲ, ಬಿಸಿ ಇರುತ್ತೆ. ಇನ್ನೊಂದು ಸ್ವಲ್ಪ ಏನಂದ್ರೆ ಈ 10,000 ಜನ ನೋಡಿದ್ಮೇಲೆ ನೀವು ಸ್ವಲ್ಪ ರಿಲೀವ್ ಆಗಿದ್ರೆ ಅನ್ಸ್ತಾ ಇದೆ. ಹೌದೌದು, ರಿವ್ಯೂ ವೈಸ್ ನನಗೆ ತುಂಬಾ ಖುಷಿ ಇದೆ. ಇವಾಗ ಸೆಮಿಫೈನಲ್ ಆಗಿದೆ, ಫೈನಲ್ ನಾಳೆ ಇದೆ. ನಾಳೆ ನಮ್ಮ ತುಳು ಭಾಷೆಯ ಪ್ರೀತಿಯ ಜನರು ಬಂದು ಸಿನಿಮಾ ನೋಡಿದ್ರೆ ಆಯ್ತು, ಅದು ಖಂಡಿತ ಗೆಲುವಾಗುತ್ತೆ ಅನ್ನೋದು ನಮ್ಮ ನಿರೀಕ್ಷೆ. ಈ ಬಗ್ಗೆ ನೀವು ಸಾಕಷ್ಟು ವಿದೇಶಗಳಲ್ಲೂ ಕೂಡ ಇದರ ಪ್ರೀಮಿಯರ್ ಶೋ ಅನ್ನ ನಡೆಸಿದ್ರಿ. ಹೇಗಿತ್ತು ಸರ್ ರೆಸ್ಪಾನ್ಸ್? ಅಲ್ಲಿ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು ಸರ್. ದುಬೈಯಲ್ಲಿ ನಾವು ಮೊದಲ ಶೋ ಮಾಡಿದಾಗ ನಮ್ಗೆ ತುಂಬಾ ಎಫರ್ಟ್ ಹಾಕ್ಬೇಕಾಯ್ತು. ಯಾಕಂತಂದ್ರೆ ಅವಾಗ ಜನರಿಗೆ ಗೊತ್ತಿರ್ಲಿಲ್ಲ ಯಾವ ರೀತಿ ಇದೆ ಸಿನಿಮಾ ಅಂತ. ಅಲ್ಲಿ 4 ಶೋ ಸೋಲ್ಡ್ ಔಟ್ ಆದ್ಮೇಲೆ ಅಲ್ಲಿ ಬಂದ ಅದ್ಭುತ ರೆಸ್ಪಾನ್ಸ್ ನಿಂದ ಬೇರೆ ಎಲ್ಲಾ ಕಡೆಗಳಲ್ಲಿ ಮಸ್ಕತ್ ಇರ್ಬೋದು, ಕತಾರ್ ಇರ್ಬೋದು, ಬ್ಯಾರನ್ ಇರ್ಬೋದು, ಅಮೆರಿಕ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಕೆನಡಾ ಇರ್ಬೋದು, ಮಂಗಳೂರು, ಪುಣೆ ಎಲ್ಲಾ ಕಡೆಗಳಲ್ಲಿ 2 ದಿನ ಮುಂಚೆನೆ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿತ್ತು. ಇಲ್ಲಿ ತನಕ 10,000 ಜನರ ಒಪಿನಿಯನ್ ತುಂಬಾ ಅದ್ಭುತವಾಗಿದೆ ಸಿನಿಮಾ ಅಂತ ತುಂಬಾ ಕಾನ್ಫಿಡೆಂಟ್ ಅಲ್ಲಿ ಇದೆ ಸರ್ ನಾವು. ಓಕೆ, ಇನ್ನೊಂದೇನಂದ್ರೆ ಮುಂಗಡ ಟಿಕೆಟ್ ಬುಕ್ ಮಾಡಿದವರಿಗೆ ಒಂದು ಫೋನ್ ಗೆಲ್ಲೋ ಅವಕಾಶ ಇದೆ. ಈ ಬಗ್ಗೆ ಏನ್ ಹೇಳ್ತೀರಿ ಸರ್? ಹೌದು ಸರ್, ಏನು ಅಂದ್ರೆ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ಟಾರ್ಗೆಟ್ ಇರುವಂತದ್ದು ಮೊದಲ ವಾರ ಸಿನಿಮಾ ಜನ ತುಂಬಾ ನೋಡ್ಬೇಕು ಅಂತ. ಯಾಕಂತಂದ್ರೆ ನಮಗೆ ರೆವೆನ್ಯೂ ವೈಸ್ ನಮಗೆ ಪ್ರೊಡ್ಯೂಸರ್ಗೆ ಹೆಲ್ಪ್ ಆಗುವಂತದ್ದು ಮಲ್ಟಿಪ್ಲೆಕ್ಸ್ ಗಳಲ್ಲಿ ಮೊದಲ ವಾರ ಮಾತ್ರ. ಆಮೇಲೆ ಪರ್ಸೆಂಟೇಜ್ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ ಪ್ರೊಡ್ಯೂಸರ್ ಬರುವಂತದ್ದು. ಹಾಗಾಗಿ ಅದಕ್ಕೊಂದು ನಾವು ಅಂದ್ರೆ ನಮ್ಮ ಜನರು ನೋಡ್ತಾರೆ, ಸಿನಿಮಾ ಪ್ರೀತಿಯಿಂದ ನೋಡ್ತಾರೆ. ತುಳು ಭಾಷಾಭಿಮಾನ, ಸಿನಿಮಾ ಅಭಿಮಾನ ಇರುವಂತವ್ರು ಲೇಟ್ ಮಾಡಿ ನೋಡಿದ್ರೆ ಪ್ರೊಡ್ಯೂಸರ್ಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದೆ. ನಮ್ಮಲ್ಲಿ ಬುಕ್ಕಿಂಗ್ ಕಲ್ಚರ್ ಸ್ವಲ್ಪ ಕಡಿಮೆ, ಡೈರೆಕ್ಟ್ ಥಿಯೇಟರ್ ಹೋಗಿನೇ ನಾವು ಟಿಕೆಟ್ ಪಡೆಯುವಂತದ್ದು. ಸೊ ಈ ಒಂದು ಕಾನ್ಸೆಪ್ಟ್ ಮಾಡಿದ್ರೆ ಜನ ಒಂದ್ ಸ್ವಲ್ಪ ಅದ್ರ ಇಂಪಾರ್ಟೆನ್ಸ್ ಅನ್ನು ಅರ್ಥ ಮಾಡ್ಕೊಂಡು ಬೇಗ ಬುಕ್ ಮಾಡಬಹುದು ಅಂತ. ಈಗಾಗಲೇ ಆ ಒಂದು ಕಾನ್ಸೆಪ್ಟ್ ಇಂದ ನನ್ನ ಪ್ರಕಾರ ಒಂದು 3,000ಕ್ಕಿಂತ ಜಾಸ್ತಿ ಬುಕ್ಕಿಂಗ್ ಆಗಿದೆ. ಅದೊಂದು ರೆಕಾರ್ಡ್ ತುಳುವಲ್ಲಿ, ಅಷ್ಟು ಬುಕ್ಕಿಂಗ್ ಆಗುವಂತದ್ದು ಪ್ರೀ ಬುಕ್ಕಿಂಗ್. ಸೊ ಇನ್ನು ನಾಳೆವರೆಗೆ ಅಂದ್ರೆ ಶುಕ್ರವಾರ ಸಂಜೆ ತನಕ ಕಾಂಟೆಸ್ಟ್ ಇರುತ್ತೆ. ಯಾರೆಲ್ಲ ಪ್ರೀ ಬುಕ್ ಮಾಡ್ತಾರೆ ಅದರಲ್ಲಿ ಒಬ್ಬರಿಗೆ ಒಂದು ಮೊಬೈಲ್ ಗೆಲ್ಲುವಂತ ಅವಕಾಶ ಇದೆ. ನೀವು ಗಿರ್ಗಿಟ್ ನಂತರ ಸರ್ಕಸ್ಗೆ ಬಂದಿದ್ದೀರಿ. ಹೌದು, ಈಗ ಇದೊಂದು ಹೊಸ ಸರ್ಕಸ್ ಆಗುತ್ತಾ, ಒಂದು ದಾಖಲೆ ಸರ್ಕಸ್ ಅನ್ನ ಮಾಡುತ್ತಾ ಅಂತ ಅನಿಸ್ತಾ ಇದೆ. ಏನ್ ಅನಿಸ್ತಿದೆ ಜನರ ರೆಸ್ಪಾನ್ಸ್ ನಿಮಗೆ? ದಾಖಲೆ ಬಗ್ಗೆ ನನಗೆ ಗೊತ್ತಿಲ್ಲ, ನನ್ನ ಕೈಯಲ್ಲಿ ಇಲ್ಲ ಜನ ಮಾಡುವಂತದ್ದು. ಈಗಾಗಲೇ ಒಂದು ದಾಖಲೆ ಆಗಿದೆ. ರಿಲೀಸ್ ಮುಂಚೆನೆ ಒಂದು 51 ಪ್ರೀಮಿಯರ್ ಶೋಗಳು, 10,000 ಜನ ನೋಡುವಂತದ್ದು. ಒಂದೇ ಕಡೆ ಮಂಗಳೂರಲ್ಲಿ ಮೊನ್ನೆ 4,000ಕ್ಕಿಂತ ಜಾಸ್ತಿ ಜನ ಪ್ರೀಮಿಯರ್ ಶೋ ನೋಡಿದ್ರು. ಇದೆಲ್ಲ ದಾಖಲೆ ಅವ್ರು ಮಾಡಿದಾರೆ ಆಲ್ರೆಡಿ. ಇನ್ನೇನೇ ಇದ್ರು ನಾಳೆಯಿಂದ ಜನ ಮಾಡ್ತಾರೆ ಅನ್ನೋದು ನಂಬಿಕೆ ಇದೆ. ಓಕೆ, ಆಲ್ ದಿ ಬೆಸ್ಟ್ ರೂಪೇಶ್ ಅವರೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸರ್. ಓಕೆ ಓಕೆ, ಇದು ರೂಪೇಶ್ ಶೆಟ್ಟಿ ಅವರ ಮಾತು. ಏನಂದ್ರೆ ನಿನ್ನೆ ಮಣಿಪಾಲದ ಮಲ್ಟಿಪ್ಲೆಕ್ಸ್ ನಲ್ಲೂ ಚಿತ್ರದ ಪ್ರೀಮಿಯರ್ ಶೋ ನಡೆದಿತ್ತು. ಈ ಸಂದರ್ಭದಲ್ಲಿ ಸರ್ಕಸ್ ಚಿತ್ರತಂಡದ ಈ ಒಂದು ಸರ್ಕಸ್ ಚಿತ್ರದಲ್ಲಿ ಖಳನಾಯಕನ ಪಾತ್ರ ಮಾಡಿರುವಂತಹ ರಂಗಕರ್ಮಿ ಯಶ್ ಶೆಟ್ಟಿ, ಹಾಗೆಯೇ ಸ್ಥಳೀಯ ಪ್ರತಿಭೆಗಳಾಗಿರುವ ಸಂದೀಪ್ ಶೆಟ್ಟಿ ಮಾಣಿಬೆಟ್ಟು, ಪ್ರಸನ್ನ ಶೆಟ್ಟಿ ಬೈಲೂರು, ಇವರೆಲ್ಲರೂ ಕೂಡ ಈ ಒಂದು ಪ್ರೀಮಿಯರ್ ಶೋದಲ್ಲಿ ಭಾಗಿಯಾಗಿದ್ರು. ಒಟ್ಟಾರೆಯಾಗಿ ಉಡುಪಿಯಲ್ಲೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಸಿಗಿತ್ತು. ಸೊ ನಾಳೆ ದಿನ ಚಿತ್ರ ಪ್ರೇಮಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ ಸರ್ಕಸ್ಗಾಗಿ. ಒಟ್ಟಾರೆಯಾಗಿ ಸ್ಪಂದನ ಕೂಡ ಸರ್ಕಸ್ ಚಿತ್ರ ಯಶಸ್ವಿ ಆಗಲಿ ಅಂತಾನೆ ಹಾರೈಸ್ತಾ ಇದೆ. ಭಾರಿ ಶೋಕ ಆತ, ಹೈಯೆಸ್ಟ್ ಆತ. ಇದ ಮುಟ್ಟ ಬತ್ತಿನೇಟ್ ಒಂದು ಭಾರಿ ಸೂಪರ್ ಆಕ್ಟಿಂಗ್ ಪೂರ ಲೈಕ್ ಆತ. ಇಂಡಸ್ಟ್ರಿ ವರ್ಲ್ಡ್ ವೈಡ್ ಇಜ್ಜಿ ಅವು ಒಂಜಿ ಮಿತ್ತು ಬರೊಂದಿಜ್ಜಿ ಬನ್ನಗ ರೂಪೇಶ್ ಫಿಲ್ಮ್ ರೂಪೇಶ್ ಶೆಟ್ರ್ ಒಂಜೊಂಜಿ ಮೂವಿ ಬತ್ತೊಂಬರ್ಪೇರು. ವಂಡರ್ಫುಲ್ ಮೂವಿ ಪೂರ ಒಂಜಿ ಖಾಲಿ ಕಾಮಿಡಿ ಮಾತ್ರ ನೆಟ್ ಸ್ಪಂದನ ಚಾನಲ್ ತೂಪುನಂಚಿನ ಮಾತರೆಗೂ ನಮಸ್ಕಾರ. ಇನಿ ಮಣಿಪಾಲ್ಡ್ ಪ್ರೀಮಿಯರ್ ಶೋ ಆವೊಂದುಂಡು.
ಎಲ್ಲೆ ತೆಲ್ಲಂಜಿ ಇನಿ ಬಂಡ ಬುಧವಾರ ದಾನೆ ಅವನುಂಡು ಎಲ್ಲೆ ತೆಲ್ಲಂಜಿ ಕರಾವಳಿದಾದ್ಯಂತ ಅಂತ ಪನ್ನಡ ವರ್ಲ್ಡ್ ವೈಡ್ ಅಂತ ಪನ್ನಡ ಗೊತ್ತಿದ್ದು ಬಿಕಾಸ್ ವರ್ಲ್ಡ್ ವೈಡ್ ರಿಲೀಸ್ ಆವೊಂದುಂಡು ಸರ್ಕಸ್ ಸಿನಿಮಾ ಬಾರಿ ಮಲ್ಲ ಮಟ್ಟದ ಪ್ಲಾನಿಂಗ್ ಮಲ್ದನಮ್ಮ ಇದು ತುಳು ಸಿನಿಮಾ ಒಂದು ಮಿನಿಮಮ್ 35 to 40 ಸೆಂಟರ್ಡ್ ಫಸ್ಟ್ ವೀಕ್ ರಿಲೀಸ್ ಆವೊಂದುಂಡು ಸೆಕೆಂಡ್ ವೀಕ್ದ ಆ್ಯಡ್ ಆನದಾಣ ಸೆಕೆಂಡ್ ವೀಕ್ ನಮ್ಮದು ಪ್ಲಾನ್ ಮಲ್ದ ಅವು ಆ್ಯಡ್ ಆನದಾಣ ನಿಯರ್ಲಿ ಒಂಜಿ 70 ಸೆಂಟರ್ 70 to